ಸರ್, ನನ್ಗೆ ತುಂಬಾ ಅನ್ಯಾಯ ಆಗಿದೆ. ಮನೆ ಬಿಟ್ಬಿಟ್ಟು ಮೊಬೈಲ್ಗೆಲ್ಲ 5 ಲಕ್ಷ ಬಂದು ಇವಾಗ ಯಾರೋ ಕ್ಯಾನ್ಸಲ್ ಮಾಡ್ಬಿಟ್ಟು ಈಗ ಎಲ್ಲ ಸರ್. ನಾನು ಹಾರ್ಟ್ ಪೇಷಂಟ್ ಸರ್, ಪ್ರೆಗ್ನೆಂಟ್ ಸರ್, ಏನಾದ್ರು ಮಾಡಿ ನನಗೆ ಸಹಾಯ ಮಾಡ್ಕೊಡಿ ಸರ್. ಇನ್ಯಾರು ಬಂದಿಲ್ಲ ಸರ್, ಯಾರು ಗಮನಕ್ಕೂ ತಗೊಂಡಿಲ್ಲ. ಇಂತ ಬಿದ್ದೋಗಿರೋ ಬೀದಿಲಿ ಮಳೆ ಬಂದ್ರೆ ಬೀದಿಗೆ ಬರ್ತೀವಿ, ಕುಂತ್ಕೊಳ್ಳೋಕ್ಕೂ ಜಾಗ ಇಲ್ಲ ಸರ್. ನ್ಯಾಯ ದೊರಕಿಸಲು ಹೋಗಲ್ಲ ಸರ್. ನಮ್ಗೆ ಊಟ ಇಲ್ಲ, ನೀರಿಲ್ದಾರು ಪರವಾಗಿಲ್ಲ ಸರ್, ನಾವು ಮಾತ್ರ ಹೋಗಲ್ಲ ಸರ್. ಬಂದ್ ನೋಡ್ಲಿ ಸರ್, ಅನ್ಯಾಯ ಯಾವುದು ಏನನ್ನ ಬಂದ್ ಪರಿಶೋಧನೆ ಮಾಡಿ. ನಾವು DC ಆಫೀಸ್ ಹೋಗಿದ್ ಬಂದ್ರು ಸರಗೂರು ತಾಲೂಕ್ನವರು ಬರ್ಲೇಬೇಡಿ ಕಣಮ್ಮ, ನಿಮ್ಮ ಮೇಲೆ ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾವ್ರ ಸರ್. ಅವ್ರ ಹೆಂಡತಿನೂ ಸಾಂಸ್ಕೃತಿಕ ಕಡಬೇಕು, ಚಿನ್ನ ಕಟ್ಟಿರೋದು MLA ಬಂದು ನಾವು ಓಟ್ ಹಾಕಿರೋದು ಅನ್ಯಾಯ ಮಾಡಿದ್ರು ಸರ್. ಸರಗೂರು ತಾಲೂಕಿನ ವ್ಯಾಪ್ತಿಗೆ ಬರುವ ಸಾಕಷ್ಟು ಹಳ್ಳಿಗಳಲ್ಲಿ ಕಳೆದ 3-4 ತಿಂಗಳಿಂದ ಸುರಿದ ಧಾರಾಕಾರ ಮಳೆಯಿಂದಾಗಿ ಹಾನಿಗೊಳಗಾದ ಮನೆಗಳ ಫಲಾನುಭವಿಗಳಿಂದ ತಾಲೂಕು ಕಚೇರಿ ಮುಂಭಾಗದಲ್ಲಿ ಧರಣಿ ಸತ್ಯಾಗ್ರಹ ಪ್ರತಿಭಟನೆ ನಡೆಯಿತು. ಫಲಾನುಭವಿಗಳಿಂದ ಅರ್ಜಿ ಪಡೆದು ಗ್ರಾಮ ಲೆಕ್ಕಿಗರು ಮತ್ತು ರಾಜಸ್ವ ನಿರೀಕ್ಷಕರು, ಇಂಜಿನಿಯರ್ ಇನ್ನಿತರ ಕಂದಾಯ ಇಲಾಖಾಧಿಕಾರಿಗಳು ಗ್ರಾಮಗಳಿಗೆ ಭೇಟಿ ನೀಡಿ ಸ್ಥಳ ಪರಿಶೀಲಿಸಿ ವರದಿ ಮಾಡಿ ಮೌಲ್ಯೀಕರಿಸಿ ವರದಿ ಮಾಡಿದ್ದಾರೆ. ಈ ಸಂಬಂಧ ಸರ್ಕಾರದ ಆದೇಶದಂತೆ ಫಲಾನುಭವಿಗಳನ್ನು ಅರ್ಹರೆಂದು ಆಯ್ಕೆ ಮಾಡಿ ಆನ್ಲೈನ್ ಪಟ್ಟಿಯಲ್ಲಿ ಸೇರಿಸಿದ್ದಾರೆ. ಆದರೆ ಪಟ್ಟಿಯಿಂದ ಕೈ ಬಿಟ್ಟಿರುವುದರಿಂದ ಫಲಾನುಭವಿಗಳು ಕಂಗಾಲಾಗಿದ್ದಾರೆ ಎಂದು ಆದಿಕರ್ನಾಟಕ ಮಹಾಸಭಾ ಅಧ್ಯಕ್ಷರು ಸರಗೂರು ಶಿವಣ್ಣ ತಿಳಿಸಿದರು. ಆಯ್ಕೆಯಾದ ಅರ್ಹ ಫಲಾನುಭವಿಗಳನ್ನು ಸರ್ಕಾರದಲ್ಲಿ ಅನುದಾನದ ಕೊರತೆ ಇದೆ, ಇಷ್ಟು ಪ್ರಮಾಣದಲ್ಲಿ ಹಾನಿಯಾಗಿರುವುದಕ್ಕೆ ಅನುಮಾನ ವ್ಯಕ್ತಪಡಿಸಿ ಬೇರೆ ತಾಲೂಕು ಮತ್ತು ಜಿಲ್ಲೆಗಳ ಅಧಿಕಾರಿಗಳ ತನಿಖಾ ತಂಡವನ್ನು ರಚಿಸಿ ಇಲಾಖೆ ಅಧಿಕಾರಿಗಳ ಮೇಲೆ ತನಿಖೆ ನಡೆಸದೆ ಅಧಿಕಾರಿಗಳ ರಕ್ಷಣೆಯ ಮಾಡುವ ಸಲುವಾಗಿ ಅಮಾಯಕ ಗ್ರಾಮೀಣ ಮುಗ್ಧ ಜನರ ಮೇಲೆ ಪೊಲೀಸ್ ಇಲಾಖಾಧಿಕಾರಿಗಳು ತಂಡೋಪತಂಡವಾಗಿ ಗ್ರಾಮಗಳಿಗೆ ನಿಯೋಜಿಸಿ ಫಲಾನುಭವಿಗಳನ್ನು ಕಳ್ಳರಂತೆ ಬೆದರಿಕೆಯೊಡ್ಡಿ ತನಿಖೆ ನಡೆಸಿ ಅರ್ಹ ಫಲಾನುಭವಿಗಳನ್ನು ಸಹ ಅನರ್ಹರೆಂದು ಆನ್ಲೈನ್ ಪಟ್ಟಿಯಿಂದ ಕೈಬಿಡಲಾಗಿದೆ ಎಂದು ಮಮತಾರವರು ಅಳಲು ತೋಡಿಕೊಂಡರು. ಇದರಿಂದ ಆತಂಕಕ್ಕೆ ಒಳಗಾದ ಫಲಾನುಭವಿಗಳು ಸರ್ಕಾರದ ಈ ನಿರ್ಣಯವನ್ನು ವಿರೋಧಿಸಿ ಇಂದು ತಮ್ಮ ಅಳಲನ್ನು ತೋಡಿಕೊಂಡು ಕೂಡಲೇ ಕೈಬಿಟ್ಟಿರುವ ಎಲ್ಲ ಅರ್ಹ ಫಲಾನುಭವಿಗಳನ್ನು ಆನ್ಲೈನ್ ಪಟ್ಟಿಗೆ ಸೇರಿಸಿ ಮಳೆಯಿಂದ ಕುಸಿದು ಬಿದ್ದು ಹಾನಿಯಾಗಿರುವ ಮನೆಗಳನ್ನು ಪುನರ್ ನಿರ್ಮಾಣ ಮಾಡಿಕೊಡಬೇಕು, ಸೂಕ್ತ ಪರಿಹಾರ ನೀಡಬೇಕು. ಇಲ್ಲವಾದಲ್ಲಿ ನೆರೆ ಸಂತ್ರಸ್ತರಿಗೆ ಆಗುವ ಯಾವುದೇ ಅನಾಹುತಗಳಿಗೆ ಜಿಲ್ಲಾಧಿಕಾರಿಗಳು ನೇರ ಹೊಣೆಗಾರಿಕೆಯನ್ನು ಹೊರಬೇಕಾಗುತ್ತದೆ ಎಂದು ಎಚ್ಚರಿಸಿ ತಾಲೂಕು ನೆರೆ ಸಂತ್ರಸ್ತರು ಒತ್ತಾಯಿಸಿ ಸ್ಥಳೀಯ ಪ್ರಗತಿಪರ ಸಂಘಟನೆಗಳ ಸಹಯೋಗದೊಂದಿಗೆ ಮುಂದಿನ 5 ದಿನಗಳಲ್ಲಿ ಈ ಕುರಿತು ನಿರ್ಣಯವನ್ನು ಪ್ರಕಟಿಸಬೇಕು. ಇಲ್ಲವಾದಲ್ಲಿ ಉಗ್ರವಾದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ನಡೆಸಬೇಕಾಗುತ್ತದೆ ಎಂದು ಸಂವಿಧಾನ ಸಂರಕ್ಷಣಾ ಸಮಿತಿ ಅಧ್ಯಕ್ಷ ಬೀರ್ವಾಳ್ ಬಸವರಾಜು ಎಚ್ಚರಿಸಿದರು. ಆದಿಕರ್ನಾಟಕ ಮಹಾಸಭಾ ಅಧ್ಯಕ್ಷ ಸರಗೂರು ಶಿವಣ್ಣ, ಸಂವಿಧಾನ ಸಂರಕ್ಷಣಾ ಸಮಿತಿ ಅಧ್ಯಕ್ಷ ಬೀರ್ವಾಳ್ ಬಸವರಾಜು, ಸಂವಿಧಾನ ಸಂರಕ್ಷಣಾ ಸಮಿತಿ ಪ್ರಧಾನ ಕಾರ್ಯದರ್ಶಿ ಬೆಟ್ಟಸ್ವಾಮಿ, ಆದಿಕರ್ನಾಟಕ ಪ್ರಧಾನ ಕಾರ್ಯದರ್ಶಿ ಚನ್ನೀಪುರ ಮಲ್ಲೇಶ್, ಕಾರ್ಯದರ್ಶಿಯಾದ ದಸಂಸ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಇಟ್ಟ ರಾಜಣ್ಣ, ಹೆಗ್ಗಣೂರು ನಿಂಗರಾಜು, ಎಎಪಿ ತಾಲೂಕು ಅಧ್ಯಕ್ಷ ಗ್ರಾಮೀಣ ಮಹೇಶ್, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಂಚಿಪುರ ಬಸವಣ್ಣ, ಬಾಬು ಜಗಜೀವನ್ ರಾಮ್, ವಿಚಾರ ವೇದಿಕೆ ಅಧ್ಯಕ್ಷರಾದ ಕಳ್ಳಂಬಾಳು ನಾಗಣ್ಣ, ಗ್ರಾಮ ಪಂಚಾಯಿತಿ ಸದಸ್ಯರಾದ ನಾಗರಾಜು, ಶಿವಚನ್ನ, ಪ್ರಕಾಶ್, ಶಿವರಾಜು, ಅರಸು, ರಾಜೇಂದ್ರ, ಕೆಂಪಸಿದ್ದ, ಶಿವಲಿಂಗಯ್ಯ, ಚಂದ್ರಶೇಖರ್, ಚನ್ನೀಪುರ, ನಾಗರಾಜು, ಬೆಟ್ಟನಾಯಕ, ಹಳಿಯೂರು ಚಿನ್ನಣ್ಣ, ಹಾದನೂರು ಮಹಾದೇವಸ್ವಾಮಿ, ರವಿಕುಮಾರ್, ಸೋಮಣ್ಣ ಇತರರು ಹಾಜರಿದ್ದರು. ವರದಿ ಚಂದ್ರ ಹಾದನೂರು. ಕಲ್ಲಂಬಾಳು ಮಣಿ ಅಂತ ನಮ್ಗೆ ಮನೆ ಆಗಿದೆ ಸರ್. ನನ್ಗೆ ತುಂಬಾ ಅನ್ಯಾಯ ಆಗಿದೆ. ನನ್ಗೆ 2 ಮಕ್ಕಳು ಸೇರೋದವ್ರೆ. ಇನ್ನೊಬ್ಬ ಮಗ ತುಂಬಾ ಕಷ್ಟದಲ್ಲಿದ್ದಾನೆ. ಪ್ರೆಗ್ನೆಂಟ್, 8 ತಿಂಗಳು ಪ್ರೆಗ್ನೆಂಟ್. ನನ್ ಸೊಸೆ ಮನೆ ಬಿಟ್ಬಿಟ್ಟು ಮೊಬೈಲ್ಗೆಲ್ಲ 5 ಲಕ್ಷ ಬಂದು ಇವಾಗ ಯಾರೋ ಕ್ಯಾನ್ಸಲ್ ಮಾಡ್ಬಿಟ್ಟು ಈಗ ನಮ್ ಬೀದಿಲ್ಲಿ ತಗೋದ. ನಾನು ಎಲ್ಲ ಸರ್, ಅದಕ್ಕೆ ನಾನು ಹಾರ್ಟ್ ಪೇಷಂಟ್ ಸರ್. ಅದಕ್ಕೆ ನಾನೇ ಬಂದಿದ್ದೀನಿ. ನನ್ನ ಮಗನೂ ಪೇಷಂಟ್, ಯಜಮಾನ್ರು ವಯಸ್ಸಾಗಿರೋರು ಎಲ್ಲೂ ಹೋಗಲ್ಲ ಸರ್. ಅದಕ್ಕೆ ನಾನೇ ಹೋದ್ರು ಹೋಗ್ಲಿ, ಸತ್ರ ಸಾಯ್ಲಿ ಈ ಮನೆಯಿಂದ ಅಂತ ನಾನೇ ಬಂದಿದ್ದೀನಿ ಸರ್. ನಾನು ಎಂತ ಎಲ್ಲ ಬಂದು ನೋಡ್ಕೊಂಡ್ ಬಂದರು ಸರ್. ಮಕ್ಕಳ ಇಬ್ಬರು ಕಳ್ಕೊಂಡಿದ್ದೀನಿ ಸರ್. ಒಂದು ತಪ್ಪಾಗೂ ಸರ್ ಪ್ರೆಗ್ನೆಂಟ್ ಸರ್. ಎಲ್ಲ ಸಹಾಯ ಮಾಡ್ಕೊಡ್ತೀರಾ ಇಲ್ವೋ ನನ್ಗೆ ಹೇಳಿ ಸರ್. ನನ್ಗೆ ಇಲ್ಲ ಇದ್ರಲ್ಲೇ ನನ್ನ ಸತ್ತೋಗ್ಲಿ, ನಾನು ನನ್ನ ಮಕ್ಕಳಂದ್ರೆ ಮನೆಯಿಂದ ಆಗಿ. ಅದಕ್ಕೆ ನಾನೇ ಬಂದಿದ್ದೀನಿ ಸರ್. ನನ್ಗೆ ಇಷ್ಟು ಮಾತಾಡೋಷ್ಟು ನನಗೆ ಶಕ್ತಿ ಸಾಲ್ತಾ ಇಲ್ಲ. ನನ್ಗೆ ಹಾರ್ಟ್ ಪೇಷಂಟ್, ನಾನು ಈ ಥರ ಆಗಿದೆ ಅಲ್ಲ ಸರ್. ನನಗೆ ಏನಾದ್ರು ಮಾಡಿ ನನಗೆ ಸಹಾಯ ಮಾಡ್ಕೊಡಿ ಸರ್. ನೀವೆಲ್ಲ ಸರಿ, ನನ್ಗೆ ಇಷ್ಟನ್ನೇ ಬಿಡಿದೆ ಸರ್. ನನಗೆ ಯಾರು ತಂದಾಗ ಮಕ್ಕಳು ಇಲ್ಲ, ಇರೋನು ಪೇಷಂಟ್ ಸರ್.
ಎಲ್ಲ ಬಂದ್ ನೋಡಿದಾರೆ. ಕರ್ಗೋಗಲ್ಲ, ನಮ್ಮ ಯಜಮಾನ್ರು ತೀರ್ಕೊಂಡ್ರ ಸ, ಯಾರು ಬಂದ್ ನೋಡಿಲ್ಲ ಸ. ವಿಒ ಬಂದ್ ನೋಡ್ಕೊ ಬಂದ್ರು ಅಷ್ಟೇ, ಇನ್ಯಾರು ಬಂದಿಲ್ಲ ಸ, ಯಾರು ಗಮನಕ್ಕೂ ತಗೊಂಡಿಲ್ಲ ಸ. ನಾವು ಎಲ್ಲ ಇಲ್ಲಿ ಎಲ್ಲ ಬಂದ್ ಮಾತಾಡೋ ಎಲ್ಲ ಹೋದ್ನ ಸ. ಎಲ್ಲ ವಿಒ ಅರೆ ಏನ್ ಮಾಡಕ್ಕಾಗಲ್ಲಮ್ಮ ಅಂತಾರ ಸ. ಯಾರು ಬಂದ್ ಏನ್ ನೋಡ್ತಾರ, ಸಣ್ಣ ಸಣ್ಣ ಮಕ್ಕ ಸ, ಕೈ ಹಂಚಿನ ಮನ ಮುಂದ್ಗೋಡ ಸ. ಇಂತ ಬಿದ್ದೋಗಿರೋ ಬೀದಿಲಿ ಮಳೆ ಬಂದ್ರ ಬೀದಿಗೆ ಬರ್ತೀವಿ ಸ, ನಿಮ್ ಕುಂತ್ಕೊಳಕ್ಕೂ ಜಾಗ ಇಲ್ಲ ಸ. ಆ ಪರಿಸ್ಥಿತಿಲಿ ಸ ನಾವ್ ಯಾರು ಬಂದ್ ಏನು ನೋಡ್ತಾನೂ ಇಲ್ಲ, ಏನು ಮಾಡ್ತಾನೂ ಇಲ್ಲ ಸ. ಗಮನಕ್ಕೆ ತಗತಾ ಇಲ್ಲ ಸ. ನಾವು ಎಲ್ಲಾನು ತಿರುಗಿ ಸಾಗಾಗಿ ಈಗ ಹಾಸ್ಟೆಲ್ ಕುಂತೀವಿ ಸ. ನಮ್ಗೆ ನ್ಯಾಯ ದೊರಕಿಸ್ಕೊಡಿ ಸ, ನಮ್ಗೆ ಅನ್ಯಾಯ ಆಗದ ಸ. ಮಳ ಉಯ್ಯೋದ್ರಿಂದ ನಮ್ ಕುಂತ್ಕೊಳಕ್ಕೆ ಸ್ಥಳ ಇಲ್ಲ, ಆ ಪರಿಸ್ಥಿತಿ ಇಲ್ಲ ಸ. ನಾವು ಸಣ್ಣ ಸಣ್ಣ ಮಕ್ಕಳು ಕಟ್ಕೊಂಡು ಹಿಂಗ್ ಬೀದಿಲ್ ಬಂದ್ ನಿಂತೀವಿ ಸ. ನಾವು ಒಂಚೂರು ಅಧಿಕಾರಿಗಳು ಯಾರೇ ಅಲ್ಲಿ ಗಮನ ತಗತಾ ಇಲ್ಲ ಸ. ನಮ್ಗೆ ನ್ಯಾಯ ಸಿಗ್ಬೇಕು ಸ, ನ್ಯಾಯ ದೊರಕಿಸ್ಕೊಡಿ ಸ. ನಾವ್ ಅಲ್ಲಿ ಗಂಟ ಈ ಜಾಗ ಬಿಟ್ಟು ನಾವ್ ಎಲ್ಗೂ ಹೋಗಲ್ಲ ಸ. ನಮ್ ನ್ಯಾಯ ದೊರಕಿಸಗಂಟ್ರು ಹೋಗಲ್ಲ ಸ. ನಮ್ಗೆ ಊಟ ಇಲ್ಲದೆ ನೀರಿಲ್ದಾರು ಪರವಾಗಿಲ್ಲ ಸ, ನಾವ್ ಮಾತ್ರ ಹೋಗಲ್ಲ ಸ. ನಾವ್ ಬೇರೆಯವ್ರ ಮನೇಲಿ ಇದ್ದೀವಿ ಸ, ಬಂದ್ ನೋಡ್ಲಿ ಸ. ಅನ್ಯಾಯ ಯಾವ್ದು ಏನ್ ಅನ್ನೋದನ್ನ ಬಂದ್ ಪರಿಶೋಧನೆ ಮಾಡ್ಲಿ ಸ. ಅವ್ರು ಒಬ್ರು ಬಂದು ಪ್ಲಾಟ್ಗೆ ನೋಡ್ತಾ ಇಲ್ಲ ಸ. ಮಳೆಗ್ ಬಿದ್ದಿರೋದ ಉಣ್ಸಿರೋದ ಯಾವ್ದು ಅಂತ ನೋಡ್ಬೇಕು ಸ. ಅವ್ರು ಅನ್ಯಾಯ ಯಾವ್ದಾಗದ ಏನ ಅಂತ ನೋಡಕ್ಯಾರ ಬರ್ಬೇಕು ಸ. ಅವ್ರು ಏನು ಬಂದಿಲ್ಲ, ಎಲ್ಲೆಲ್ಲಿ ಅರ್ಜಿ ಕೊಟ್ರು ಏನು ತಗತಾ ಇಲ್ಲ ಸ. ನಾವ್ DC ಆಫೀಸ್ಗೆ ಹೋಗಿದ್ ಬಂದ್ರು ಸರಗೂರ್ ತಾಲೂಕ್ನವ್ರು ಬರ್ಲೇಬೇಡಿ ಕಣಮ್ಮ, ನಿಮ್ ಮೇಲೆ ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾವ್ರ ಸ. ಅವ್ರು ಈ ಪರಿಸ್ಥಿತಿ ನಾವೀ ಸ. ನಾವು ಮಕ್ಳೆಲ್ಲ ಚಿಕ್ಕ ಮಕ್ಳು ಸ. ಮನೆ ಬಿದ್ದು ಏನೋ 3 ತಿಂಗಳಾಗಿದೆ ಬಿದ್ದು ಬಂದು ಆಗಲ್ಲ ಇದಾಗಿರೋದು ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ನಮ್ಗೆ ಅನ್ಯಾಯ ಮಾಡ್ತಾರೆ ಸರ್. ನಮ್ಮ ನ್ಯಾಯ ಕೊಡಿಸ್ಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ದಯವಿಟ್ಟು ನಮ್ಮ ನ್ಯಾಯ ಕೊಡಿಸಿ ಸರ್. ಯಾರು ತಹಸೀಲ್ದಾರ್ ಇಟ್ಟಿಲ್ಲ ಸರ್. ಹೋಗಿ ನಂಜನಗೂಡು ತಹಸೀಲ್ದಾರ್ ಯಾಕೆ ಕಳಿಸಿದಾರೆ ಅವರು? ನನ್ನ ಜೊತೆ ತಹಸೀಲ್ದಾರ್ ಕಳಿಸಿ ಈ ತರ ಮಾಡೋಲ್ಲ, ಮಾಡ್ಬೇಕು ಸರ್. ಈ ಏನ್ ಮಾಡ್ತಿದ್ದಾರೆ ಬಂದು ನಾವು ಓಟ್ ಹಾಕಿರೋದು ಅನ್ಯಾಯ ಮಾಡ್ಬೇಕು ಸರ್. ಅವ್ರಿಗೆಲ್ಲರೂ ಏನ್ ಮಾಡ್ಬೇಕು ಅವ್ರು ನಾವು ಕೇಳ್ಬೇಕು. ಈ ಕೇಳಕ ಸರ್ಕಾರ ಇಲ್ವಾ? ಈ ಸರ್ಕಾರ ಅನ್ಯಾಯ ಮಾಡಿದ್ರೆ ಮಾಡ್ಬೇಕು ನಮ್ಗೆ. ಈ ಸರ್ಕಾರ ನಮ್ಗೆ ಅನ್ಯಾಯನ ಈಗ ಬಂದು ಮನೇನ ಇನ್ಸ್ಪೆಕ್ಷನ್ ಮಾಡಿ ಯಾರು ಮುಂದ್ಗಡೆ ಇದೆ, ಯಾರು ಕಿಶೋರಿದೆ ಅದೆಲ್ಲ ಇನ್ಸ್ಪೆಕ್ಷನ್ ಮಾಡ್ಬೇಕು ಅಂತ ನಾವು ಕೇಳ್ಕೊತಾ ಇದ್ವಿ. ದಯವಿಟ್ಟು ನಮ್ಮ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ನಾವು ಕೇಳ್ಕೊತಾ ಇದ್ವಿ ಸರ್. ಮತ್ತೆ ಬೆಂಗಳೂರಿನಲ್ಲಿ ವಾಸ ಮಾಡ್ತಾರ ಒಬ್ಬ ಬಡವ, ಓಟ್ ಹಾಕಂತ ಒಬ್ಬ ಬಡವ. ನಾವು ಆ ಜನಗಳಿಂದ ಓಟ್ ತಗೋತಾ ಇದೀವಿ. ಆ ಲೋಪ ಆಗಿದೆಯೋ ಬಿಟ್ಟಿದೆಯೋ ಬೇರೆ, ಸರಿಯಾಗಿ ಇನ್ಸ್ಪೆಕ್ಷನ್ ಮಾಡಿ ಅಲ್ಲಿ ಅದು ಮುನ್ಗೂಡೆ ಆಗಿದ್ರೆ ಇವನು ಎಷ್ಟು ವರ್ಷ ಮುನ್ಗೂಡಲ್ಲೇ ವಾಸ ಮಾಡ್ಕೋಬೇಕು ಈ ಜನ. ಅವ್ನಿಗೊಂದು ಒಳ್ಳೆ ಸುಸಜ್ಜಿತವಾದ ಮನೆ ಕೊಡೋಣ ಅಂತಕ್ಕಂಥ ಆಲೋಚನೆಯಲ್ಲಿ ವಿಫಲರಾಗಿರ್ತಕ್ಕಂಥ ಈ ಜನಪ್ರತಿನಿಧಿಗಳಿಗೆ ಧಿಕ್ಕಾರನೇ ಹೇಳ್ತಾ, ಏನು ಈ ಜನಗಳ ಬಡವರ ಬಡತನದಿಂದ ಇದ್ದು ಜನಪ್ರತಿನಿಧಿಯಾಗಿ ಹೋಗಿರ್ತಕ್ಕಂಥ ಜನಪ್ರತಿನಿಧಿಗಳಿಗೆ ಬಡವರ ಕಷ್ಟ ಸುಖಗಳನ್ನ ಎರಿವಾಗಿದೆ. ನಾನು ಕೂಡ ಒಂದೇ ಮನೇಲಿ ಇದ್ದೀನಿ. ನನ್ನ ಅಕ್ಕ ತಂಗಿನ ಮದುವೆ ಮಾಡಿದೀನಿ. ನಾನು ಹೆಂಡತಿನ ಕಟ್ಕೊಂಡಿದ್ದೀನಿ. ಆ ಒಂದೇ ಮನೇಲಿ ಮಲಗ್ತಾ ಇದ್ದೀನಿ. ನಾನು ನನ್ನ ಹೆಂಡತಿನ ಒಂದ್ ಕಡೆ ಮಲಗಿದ, ನನ್ನ ಮಗಳನ್ನ ನನ್ನ ನಡುವೆ ಒಂದ್ ಕಡೆ ಮಲಗಿಸ್ತಾ ಇದ್ದೀನಿ. ಇಂಥ ವ್ಯವಸ್ಥೆನಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತಕ್ಕಂಥ ಆ ಒಂದು ಸಣ್ಣ ಆಲೋಚನೆನೂ ಇಲ್ಲ. ಇಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತಕ್ಕಂಥ ಜನರ ಮೇಲೆ ಆಪಾದನೆ ಹೇಳಿ ತಾವು ಸುಖವಾದ ಜೀವನವನ್ನ ಮಾಡ್ಕೊಂಡು ಈ ಕಷ್ಟವನ್ನ ಕೊಡ್ತಕ್ಕಂಥ ಜನಪ್ರತಿನಿಧಿಗಳು ಇನ್ನು ಮುಂದಾದ್ರು ಅಧಿಕಾರಿಗಳು ಯಾವ್ಯಾವ್ದೋ ವಿಚಾರದಲ್ಲಿ ಯಾವ್ಯಾವ್ದೋ ಲೋಪ ಆಗ್ತಾ ಇದೆ. ಸರ್ಕಾರದಿಂದ ದುಡ್ಡುಗಳು ಯಾವ್ದು ಲೋಪ ಆಗದೆ ಇದುವರೆಗೂ ನಡೆಯತಕ್ಕಂತ ಸರ್ಕಾರನೇ ಇಲ್ಲ. ಎಲ್ಲರೂ ಕೂಡ ತಾತ್ಸಾರವಾಗಿ ಮಾತಾಡ್ತಾರೆ ವಿನಃ ಆ ಜನರು ಮನ ಕಳ್ಕೊಂಡಿದ್ದಾರೆ. ಆ ಜನರಿಗೆ ನ್ಯಾಯ ಕೊಡ್ಬೇಕು. ಆ ಜನರು ಏನು ಒಂದು ಗುಡಿಸಲಿದ್ದು ಮನೇನ ಗುಡಿಸಲಲ್ಲಿ ಯಾವಾಗೂ ಸಾಯ ತನಕ ಗುಡಿಸಲೇ ವಾಸ ಮಾಡಬಾರ್ದು. ಅವ್ರಿಗೊಂದ ತೃಪ್ತಿಕರವಾದ ಮನೆಯನ್ನ ನಿರ್ಮಾಣ ಮಾಡೋದ್ರಲ್ಲಿ ಯಾವುದೇ ಲೋಪ ಆಗೋದಿಲ್ಲ ಅನ್ನೋ ಅಂತ ದೊಡ್ಡ ಮನಸ್ಸು ಮಾಡದೆ